ಉಡುಪಿಯ ಎಂಜಂ ಕಾಲೇಜಿನಲ್ಲಿ ಕೃಷಿ ಸಮ್ಮೇಳನ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಕೃಷಿ ಪರಿಚಯ ಹಾಗೂ ಅಳಿವಿನಂಚಿನಲ್ಲಿರುವ ಹಲವಾರು ಕೃಷಿ ಪ್ರಭೇದಗಳನ್ನು ಪರಿಚಯಿಸುವಂತಹ ವಿಶಿಷ್ಟ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಬಹಳಷ್ಟು ಮಂದಿ ಭಾಗವಹಿಸಿದ್ದು ಸಾರ್ವಜನಿಕರು ಕೂಡ ಉತ್ತಮ ಸ್ಪಂದನೆಯನ್ನು ನೀಡಿದ್ದಾರೆ. ಬೆಳಗಿನಿಂದಲೇ ಹಲವಾರು ಬಗೆಯ ಪ್ರದರ್ಶನಗಳನ್ನು ಏರ್ಪಡಿಸಲಾಗಿತ್ತು. ಒಂದು ಮಣ್ಣಿನ ವಿವಿಧ ಪಾತ್ರ ಸಾಮಾನುಗಳಿರ್ಬೋದು ಅಥವಾ ಒಂದು ವಿವಿಧ ಬಗೆಯ ಕೃಷಿಯ ಉತ್ಪನ್ನಗಳಿರ್ಬೋದು, ಅದೇ ರೀತಿಯಾಗಿ ತರಕಾರಿಗಳು, ಹೀಗೆ ಹಲವು ಬಗೆಯ ವಿಚಾರಗಳನ್ನು ಒಳಗೊಂಡಂಥ ಕೃಷಿ ಸಮ್ಮೇಳನಕ್ಕೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದಿದೆ. ಬೆಳಿಗ್ಗೆ ಒಂದೇ ಬಾರಿಯಲ್ಲಿ ತರಕಾರಿಯಲ್ಲಿ ಬಂದಿತ್ತು ಅದೆಲ್ಲ ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ಭುತವಾದಂಥ ಸ್ಪಂದನೆ ವ್ಯಕ್ತ ಆಗಿದೆ. ಪ್ರಯತ್ನ ಮಾಡಿದ್ದೇನೆಂದರೆ ವ್ಯವಸಾಯದಲ್ಲಿ ಅದು ಸಹಜವಾಗಿ ಸಿಗುವಂಥದ್ದು ಮತ್ತು ಕಾಡು ಉತ್ಪತ್ತಿಗಳ ಒಂದು ಪರಿಚಯ ಮಾಡುವ ಉದ್ದೇಶದಿಂದ. ಯಾಕಂದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿರ್ತಾರೆ. ಯಾಕಂದರೆ ಈಗ ಇವತ್ತು ಕೃಷಿಯಲ್ಲಿ ತರಕಾರಿ ಅಂತ ಹೇಳಿದರೆ ನಿಮಗೆ ಅದೇ ಬೀನ್ಸ್, ಅದೇ ಥರ ಬೀಟ್ರೋಟ್ ಇದೆಲ್ಲ ರೆಡಿಮೇಡ್ ಒಂದಷ್ಟು ಮನುಷ್ಯ ಬೆಳೆಸ್ತಾ ಇದ್ದಾರೆ, ತುಂಬ ಡಿಮಾಂಡ್ ಅಂತ. ಆದರೆ ಹಿಂದಿನ ಕಾಲದಲ್ಲಿ ಈಗಿನಾಗಿ ಒಂದಷ್ಟು ಟ್ರಾನ್ಸ್ಪೋರ್ಟ್ನ ವ್ಯವಸ್ಥೆ ಮತ್ತು ಸ್ಟೋರೇಜ್ ವ್ಯವಸ್ಥೆ ಇರಲಿಲ್ಲ. ಆ ಋತುವಿನಲ್ಲಿ ಯಾವೆಲ್ಲ ತರಕಾರಿಗಳು ಸಿಕ್ತಿತ್ತು ಅಥವಾ ಹಣ್ಣು ಸಿಕ್ತಿತ್ತು, ಯಾವ ಥರ ಗೆಡ್ಡೆ ಸಿಕ್ತಿತ್ತು, ಅದನ್ನು ಬಳಸುವ ಒಂದು ಕೌಶಲ್ಯ ನಮ್ಮ ಹಿರಿಯರ ಹತ್ರ ಇತ್ತು. ಹಾಗಾಗಿ ಎಲ್ಲಿ ವಿದ್ಯಾರ್ಥಿಗಳನ್ನು ವಿನಂತಿ ಹೇಗೆ ಅಂತಂದರೆ ಅವರವರ ಮನೇಲಿ ಯಾರು ಹಿರಿಯರು ಇರ್ತಾರೆ ಅವರ ಹತ್ರ ಈ ಥರದ ತರಕಾರಿಗಳ ಪರಿಚಯ ಮತ್ತು ಅದರಲ್ಲಿ ಏನೆಲ್ಲ ಮಾಡ್ಬೋದು ಉತ್ಪನ್ನಗಳು ಅಥವಾ ಏನೇ ತಿಂಡಿ ಇರ್ಬೋದು, ಸಾಂಬಾರು ಇರ್ಬೋದು, ಅದೆಲ್ಲ ಮಾಡುವ ಒಂದು ವಿಷಯ ನೀವು ತಿಳ್ಕೊಳ್ಬೇಕು, ಅದನ್ನು ಯಾವ ಥರ ಬಳಸ್ಬೋದು ಅಂತೇಳಿ ಆ ಒಂದು ಪ್ರಯತ್ನಕ್ಕೆ ಒಂದು ಪೂರಕವಾಗುವಂತೆ ಈ ಒಂದು ಪ್ರದರ್ಶನವನ್ನು ಏರ್ಪಡಿಸಿದೆ.